ಮುಂದಿನ ಜನಸಂಪರ್ಕ ಸಭೆಯ ಒಳಗಾಗಿ ತಾಲೂಕಿನಲ್ಲಿರುವ ವಿದ್ಯುತ್ ಸಮಸ್ಯೆಗಳಿಗೆ ಅಧಿಕಾರಿಗಳು ಪರಿಹಾರ ಕಂಡುಕೊಳ್ಳಬೇಕು. ಸಭೆಗಳಲ್ಲಿ ಬಂದು ಸಮಸ್ಯೆಯ ಬಗ್ಗೆ ಪ್ರಸ್ತಾಪವಾಗುವ ಮೊದಲು ಸಮಸ್ಯೆಗಳನ್ನು ವಿಲೇವಾರಿ ಮಾಡಿಕೊಳ್ಳಬೇಕು ಎಂದು ಸುಳ್ಯ ಶಾಸಕ ಎಸ್ ಅಂಗಾರ ಮೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸುಳ್ಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸುಳ್ಯ ಹಾಗೂ ಸುಬ್ರಹ್ಮಣ್ಯ ಉಪವಿಭಾಗಗಳ ತಾಲೂಕು ಮಟ್ಟದ ಮೆಸ್ಕಾಂ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಾಲ್ಸೂರಿನಲ್ಲಿ ವಿದ್ಯುತ್ ಸಬ್ಸ್ಟೇಷನ್ ವಿಳಂಬವಾಗುತ್ತಿದೆ. 2015ರಲ್ಲಿ ಅನುಮೋದನೆಗೊಂಡರೂ ಇನ್ನೂ ಸಬ್ಸ್ಟೇಷನ್ ಆರಂಭವಾಗಿಲ್ಲ ಎಂದು ಪದ್ಮನಾಭ ಭಟ್ ಒತ್ತಾಯಿಸಿದರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸುಬೋಧ್ ಶೆಟ್ಟಿ ಮೆನಲ ಮತ್ತು ಹರೀಶ್ ರೈ ಉಬರಡ್ಕ, ಅಜ್ಜಾವರ ಉಬರಡ್ಕ ಗ್ರಾಮಗಳನ್ನು ಜಾಲ್ಸೂರು ವ್ಯಾಪ್ತಿಗೆ ಸೇರಿಸುವುದಕ್ಕೆ ನಮ್ಮ ವಿರೋಧ ಇದೆ. ನಮ್ಮ ಗ್ರಾಮಗಳನ್ನು ಸುಳ್ಯ ಸಬ್ಸ್ಟೇಷನ್ನಲ್ಲೇ ಉಳಿಸಿ, ಜಾಲ್ಸೂರು ಉಪವಿಭಾಗಕ್ಕೆ ಸೇರಿಸುವುದು ಬೇಡ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದ ಶಾಸಕ ಅಂಗಾರ ಮೆಸ್ಕಾಂ ಅಧಿಕಾರಿಗಳು ಜನರ ಮತ್ತು ಜನಪ್ರತಿನಿಧಿಗಳ ಅಭಿಪ್ರಾಯ ತೆಗೆದುಕೊಳ್ಳದೆ ಸಬ್ಸ್ಟೇಷನ್ ವ್ಯಾಪ್ತಿಗೆ ಗ್ರಾಮಗಳನ್ನು ಸೇರಿಸಿಕೊಳ್ಳುವ ಪರಿಣಾಮ ಸಮಸ್ಯೆಯಾಗಿದೆ. ಸಮಸ್ಯೆಗಳನ್ನು ಗೊಂದಲ ಮಾಡುವುದೇ ಅಧಿಕಾರಿಗಳು. ಇದರಿಂದ ಸಭೆಗಳಲ್ಲಿ ಗೊಂದಲಗಳಿಗೆ ಕಾರಣವಾಗುತ್ತದೆ. ಅಧಿಕಾರಿಗಳು ಇಂತಹ ನಿರ್ಧಾರಗಳನ್ನು ಜನಪ್ರತಿನಿಧಿಗಳನ್ನು ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡುತ್ತದೆ ಎಂದು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಈಗ ಒಂದು ರಿಪೋರ್ಟ್ ಹೋಗಿದೆ, ಅದು ಸರಿ ಇಲ್ಲ. ಈ ಗ್ರಾಮದ ಅಭಿವೃದ್ಧಿಗೆ ಎಲ್ಲ ಎಸ್ಕೋ ಅಕೌಂಟಿಗೆ ನಾವು ಬಹಳ ಕಷ್ಟಪಡಬೇಕಾಗ್ತದೆ. ಇಲ್ಲೆಲ್ಲ ನಮ್ಮ ಜನ ಪ್ರಯೋಜನ ಆಗಿ ನಮಗೆ ಈ ತಾಲೂಕಿನಲ್ಲಿ ಈ ಸಮಸ್ಯೆ ಎಲ್ಲ ನನ್ನ ಅಧ್ಯಕ್ಷರಿಂದ ಒಂದು ಸರ್ಕಾರದ ಮಟ್ಟದಲ್ಲಿ ನಮಗೆ ಬಗೆಹರಿಸಿಕೊಳ್ಬೇಕು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನಿಯಾ ಕಲ್ತಡ್ಕ, ಪುತ್ತೂರು ಮೆಸ್ಕಾಂ ವಿಭಾಗೀಯ ಎಂಜಿನಿಯರ್ ನರಸಿಂಹ, ಸುಳ್ಯ ಮೆಸ್ಕಾಂ ವಿಭಾಗದ ಎಇಇ ಹರೀಶ್ ನಾಯ್ಕ್, ಜಾಲ್ಸೂರು ವಿಭಾಗದ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು.